ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಅರಳುವ ಮಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ಉದ್ದೇಶ. ಇವತ್ತು ನಮ್ಮ ಜೊತೆ ಒಬ್ಬಳು ಪುಟಾಣಿ ಇದ್ದಾಳೆ. ಅವಳು ನೋಡ್ಲಿಕ್ಕಂತೂ ಸಖತ್ ಕ್ಯೂಟ್ ಆಗಿದ್ದಾಳೆ. ಬನ್ನಿ ಅವಳ ಜೊತೆ ಮಾತಾಡ್ಕೊಂಡು ಬರೋಣ. ಹಾಯ್. ಹಾಯ್. ಏನು ನಿನ್ನ ಹೆಸರು? ನನ್ನ ಹೆಸರು ಶರ್ವರಿ. ಶರ್ವರಿ. ಏನು ನಿನ್ನ ಹೆಸರಿನ ಅರ್ಥ? ಹೆಸರಿನ ಅರ್ಥ ಶರ್ವರಿ ಅಂದರೆ ಪಾರ್ವತಿ, ಪಾರ್ವತಿ ಅಂದರೆ ದೇವಿ, ದೇವಿ ಅಂದರೆ ಕಾಳಿ. ಯಾವ ದೇವರವರು? ಪಾರ್ವತಿ. ಪಾರ್ವತಿ ಈಶ್ವರನ ಹೆಂಡತಿ. ಹೆಂಡತಿಯ? ಶಿವ ಯಾರೀಗ? ಶಿವ ಪಾರ್ವತಿಯ ಗಂಡ. ಗಂಡವ? ಅವ್ರು ಹೇಗಿದ್ದಾರೆ ಶಿವ ನೋಡ್ಲಿಕ್ಕೆ? ಶಿವ ನೋಡ್ಲಿಕ್ಕೆ ಚಂದ ಇದ್ದಾರೆ, ದೇವರಾಗಿದ್ದಾರೆ. ಚಂದ ಇದ್ದಾರಾ? ನೀವು ಫೋಟೋ ನೋಡ್ಲಿಲ್ವಾ ಶಿವ ದೇವರ? ಇಲ್ಲ. ಇಲ್ವಾ? ಪಾರ್ವತಿಯದ್ದು ನೋಡಿದ್ಯಾ? ಇಲ್ಲ. ಮತ್ತೆ ನಿಂಗೆ ಯಾರು ತುಂಬ ದೇವರು ಇಷ್ಟ? ಯಾವುದು? ವಿಷ್ಣು. ವಿಷ್ಣುವಾ? ಯಾಕೆ ವಿಷ್ಣು ಇಷ್ಟ? ಯಾಕಂದರೆ 8 ರೂಪದಲ್ಲಿ ಸಹ ಬರ್ತಾರೆ, ಮತ್ತು ಎಲ್ಲ ಮನೆಯಲ್ಲಿ ಸಹ ಇರ್ತಾರೆ ಅವರು. ಸೊ ನನಗೆ ಅವರು ತುಂಬ ಇಷ್ಟ. ಈಗ ಶಿವ ಆಗಲಿ ಪಾರ್ವತಿ ಆಗಲಿ ಯಾರ ಮನೇಲಿ ಇರೋದಿಲ್ವಾ? ಇರ್ತಾರೆ. ಆದರೆ ವಿಷ್ಣು ಜಾಸ್ತಿ ಇರ್ತಾರೆ ಅಂತವಾ? ಸರಿ, ವಿಷ್ಣು ಅದು 8 ರೂಪ ಅಂತ ಹೇಳಿದೆಲ್ಲ, ಯಾವುದೆಲ್ಲ ರೂಪ ಉಂಟು? ನರಸಿಂಹ, ಮತ್ತೆ ಕೂರ್ಮಾವತಾರ, ಕೃಷ್ಣ ಅವತಾರ, ಮತ್ತೆ ಮತ್ಸ್ಯ ಅವತಾರ, ಮತ್ತೆ ಕೂರ್ಮ ಅವತಾರ, ವರಹ, ಗರುಡವಾ? ಗರುಡ ವಾಹನ ಅಲ್ವಾ? ಗರುಡ. ಸಾಕ್ಬಿಡು, ಅಷ್ಟಾದ್ರೂ ಗೊತ್ತುಂಟಲ್ಲ. ನೆಕ್ಸ್ಟ್ ಬರುವಾಗ ಅಮ್ಮನ ಹತ್ರ ಕೇಳ್ಕೊಂಬ, ಆಯ್ತಾ? ನಿನಗೆ ಎಷ್ಟು ಕ್ಯೂಟಾಗಿ ಮೇಕಪ್ ಮಾಡ್ಕೊಂಡ್ ಬಂದಿಲ್ಲ. ಯಾರು ಮೇಕಪ್ ಮಾಡಿದ್ರು? ಅಮ್ಮನ. ಏನೆಲ್ಲ ಹಾಕಿದ್ರು ಮುಖಕ್ಕೆ? ಐಲೈನರ್, ಲಿಪ್ಸ್ಟಿಕ್, ಇಷ್ಟು ಲಿಪ್ಸ್ಟಿಕ್ ಹಾಕಿದ್ದಾರೆ, ಎಷ್ಟಂತ ಗೊತ್ತಿಲ್ಲ. ಮತ್ತೊಂದು ಸ್ಟಿಕ್ಕರ್, ಮತ್ತೊಂದು ಕಾಂಪ್ಯಾಕ್ಟ್, ಮತ್ತೊಂದು ಕಾಜಲ್. ಹೌದು, ನಿನಗೆ ಕೈಗೆ ಹಾಕಿದ್ಯಲ್ಲ, ಅದು ಯಾರು ತೆಗೆಸಿಕೊಟ್ರು? ಇದು ನನ್ನ ಚಿಕ್ಕಿ, ಇದು ಅಮ್ಮ. ಹೌದಾ? ಇದು ಡ್ರೆಸ್ ಯಾರು ತೆಗೆಸಿಕೊಟ್ರು? ಅಮ್ಮ. ಅಮ್ಮವ? ಮತ್ತೆ ಅಮ್ಮ ಅಂದರೆ ತುಂಬ ಇಷ್ಟನಾ, ಅಪ್ಪ ಅಂದರೆ ಇಷ್ಟನಾ? ಅಮ್ಮ. ಅಮ್ಮವೇ ಇಷ್ಟ. ಯಾಕೆ? ಅಮ್ಮ ಮೇಕಪ್ ಮಾಡ್ತಾರಂತ ಅವ್ರು ಇಷ್ಟವಾ? ಅಲ್ಲ, ಎಲ್ಲ ನನಗೆ ಹೇಳಿಕೊಡ್ತಾಳೆ. ಮತ್ತು ಡ್ರೈವ್ ಸಹ ಅಮ್ಮಗೆ ಏನು ಇದಿಲ್ಲ ಅಂತ ಯಾವುದೂ ಇಲ್ಲ. ಹಾಗಿದ್ರೆ ಅಪ್ಪನಿಗೆ ಏನು ಗೊತ್ತಿಲ್ವಾ? ಇಲ್ಲ, ಅಪ್ಪ ಸ್ವಲ್ಪ ಬ್ಯುಸಿ ಇರ್ತಾರೆ. ಅಪ್ಪ ಏನು ಮಾಡ್ತಾರೆ? ಅಪ್ಪ ಪುರೋಹಿತವ. ಅಮ್ಮ ಭರತನಾಟ್ಯ ಟೀಚರ್. ಅಮ್ಮ ಟೀಚರಾ? ಏನು ಹೇಳಿಕೊಡ್ತಾರೆ ಅವರು? ಭರತನಾಟ್ಯ, ಕಂಪ್ಯೂಟರ್ ಮತ್ತು ಸಂಗೀತ. ನೀನು ಅವ್ರದ್ದು ಕ್ಲಾಸಿಗೆಲ್ಲ ಹೋಗ್ತೀಯಾ? ಹಾಂ, ಮೇಲೆ ಸಹ ಇರ್ತಾರೆ, ಬೈಲೂರಲ್ಲಿ ಸಹ ಇರ್ತದೆ. ಹೌದಾ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಈಗ? ಒಂದು 8, 9, 10 ಜನ ಇರ್ತಾರೆ. ಯಾಕೆ ಅಷ್ಟು ಜನ? ಯಾಕಂದರೆ ಅವರಿಗೆ ಡ್ಯಾನ್ಸ್ಗೆ ಎಲ್ಲ ಇಷ್ಟ, ಮತ್ತು ಅಮ್ಮ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ. ಹೌದಾ? ನೀನು ಹೋಗ್ತೀಯಲ್ಲ ಅಮ್ಮನ ಕ್ಲಾಸಿಗೆ? ಹಾಂ. ಅಮ್ಮ ನಿನಗೆ ಬೈತಾರಾ ಕ್ಲಾಸಲ್ಲಿ? ಸ್ವಲ್ಪ ಬೆಂಡ್ ಮಾಡಲಿಲ್ಲ ಅಂದರೆ ಬೈತಾರಾ? ಎಲ್ರಿಗೂ ಬೈತಾರಾ, ನಿನಗೆ ಮಾತ್ರ ಬೈತಾರಾ? ಎಲ್ಲರಿಗೂ ಸಹ ಬರ್ತಾರ. ಅಮ್ಮ ಸ್ಟ್ರಿಕ್ಟ? ತುಂಬ ಸ್ಟ್ರಿಕ್ಟ್ ಅಂತ ಹೇಳಿಲ್ಲ, ಸ್ವಲ್ಪ ಒಂದು ದಿನ ಸ್ಟ್ರಿಕ್ಟ್ ಇರ್ತಾರೆ, ಒಂದು ದಿನ ಸ್ಟ್ರಿಕ್ಟ್ ಇರೋದಿಲ್ಲ. ಈಗ ನಿಮ್ಮದು ಹೇರ್ ಇಷ್ಟ ಉದ್ದ ಉಂಟಲ್ಲ, ಇದರ ರಹಸ್ಯ ಎಂತ? ಸ್ಕರ್ಟ್. ಅಲ್ಲಲ್ಲ, ನಿಂದು ಕೂದಲು ಉದ್ದ ಉಂಟಲ್ಲ, ಏನಾದ್ರದ್ದು? ಏನೆಲ್ಲ ಹಾಕ್ತಿ ಕೂದಲಿಗೆ? ನಮಗೆ ಟಿಪ್ಸ್ ಕೊಡ್ಬೋದಾ? ತಲೆ ಸ್ನಾನ ಮಾಡುವಾಗ ನಾನು ಶ್ಯಾಂಪು ಹಾಕ್ತೀನಿ ಮತ್ತು ಎಣ್ಣೆ ಅಷ್ಟೇ. ನೋಡಿ ವೀಕ್ಷಕರೇ, ನಿಮ್ಮ ಹೇರ್ ಕೂಡ ಉದ್ದ ಬರಬೇಕಾ? ಇವಳು ಹೇಳಿಲ್ಲಲ್ಲ ಟಿಪ್ಸ್. ಶಾಂಪು ಹಾಕಬೇಕು ಮತ್ತು ಅದರ ಜೊತೆ ತೆಂಗಿನ ಎಣ್ಣೆ ಹಾಕಬೇಕು, ಆವಾಗ ನಿಮ್ಮ ಕೂದಲು ಕೂಡ ಇಷ್ಟು ಉದ್ದ ಬರ್ತದೆ. ಓಕೆನಾ? ಸರಿ, ಬೇರೆ ಏನು ಹಾಕೋದಿಲ್ಲ ತಲೆಗೆ? ಇಲ್ಲ, ಅಷ್ಟೇ ತೆಂಗಿನ ಎಣ್ಣೆ, ಶಾಂಪು. ಯಾವ ಶಾಂಪು ಹಾಕ್ತಿ? ಸಣ್ಣ ಮಕ್ಕಳಿದ್ದು ಬರ್ತದಲ್ಲ, ಬೇಬಿ ಶಾಂಪು. ಸರಿ, ಈಗ ನಿನ್ನ ಮನೇಲಿ ಎಷ್ಟು ಜನ ಇದ್ದಾರೆ? ಅಪ್ಪ, ಅಮ್ಮ, ನನ್ನ ತಂಗಿ, ಅಜ್ಜ, ದೊಡ್ಡ, ಮತ್ತು ನಾನು, ಮತ್ತು ನನ್ನ ಪೆಟ್ಟು ಚಿನ್ನು. 7. ಹೌದಾ? ಯಾವುದದು ಪೆಟ್ಟು ಚಿನ್ನು ನಿಂದು? ಕ್ಯಾಟ್. ಕಿಟನ್. ಯಾಕೆ ಇಷ್ಟ ಅದು ಕ್ಯಾಟ್? ಯಾಕಂದರೆ ಅದು ತುಂಬ ಬುದ್ಧಿದ್ದು, ಮತ್ತು ಬಾಯಿದೆಲ್ಲ ಹಾಕೋದಿಲ್ಲ. ಮತ್ತೆ ಬೇರೆ ಎಲ್ಲ ಪೆಟ್ಟು ಬಾಯಿ ಹಾಕ್ತದಾ? ಅಲ್ಲ, ಅದು ಪರಂಚಿದೆ, ಇಲ್ಲಿ ಪರಂಚಿದೆ ನನಗೆ. ಆಟಲಿಕ್ಕೆಲ್ಲ ಬರ್ತದೆ. ಆದ್ರೂ ಸಹ ನಿಂದು ಫೇವ್ರೇಟ್ ಅಲ್ಲ? ಅದು ಪರಂಚಿದ್ರು ಸಹ ನಿಂಗೆ ಫೇವ್ರೇಟ್. ನನಗೆ ಬೆಕ್ಕು ಅಂದರೆ ತುಂಬ ಇಷ್ಟ.
ಅದಕ್ಕೆ ನಾನು ತರ್ತೀನಿ. ಸರಿ, ಈಗ ನಿಂಗೆ ಒಂದು ಅಮ್ಮ ಅವಕಾಶ ಕೊಟ್ಟರು ಅಂತ ಅನ್ಕೋ, ಎಷ್ಟು ಬೇಕಿದ್ರೆ ಬೇಕು ಸಾಕಿಕೋ ಅಂತ, ಹಾಗೆ ಎಷ್ಟು ಬೇಕು ಸಾಕ್ಯಾ? 10, 8, 15, 20. ಅದೇನು ಡಿಕ್ರೀಸಿಂಗ್ ಆರ್ಡರ್, 10, 8? ಎಷ್ಟು ಬೇಕಾದರೂ ಹಾಕ್ತೀನಿ, 100. ಸರಿ, ಈಗ ಅಮ್ಮ ಒಮ್ಮೆ ಜೋರಾಗಿ ಬೈದ್ರು ಅಂತ ಅನ್ಕೋ, ಆಗ ನೀ ಹೇಗೆ ಆಳ್ತೀಯಾ? ನಾನೇನು ಹಾಕಲ್ಲ, ನಂಗೆ ಬೇಕು ಬೇಕೇ ಅಂತ ಅದನ್ನೆಲ್ಲ ರೂಮ್ ಒಳಗೆ ಹಾಕಿ ಬಿಡ್ತೀನಿ. ಅವ್ರು ಬಂದು ನೆಕ್ಸ್ಟ್ ನೀನೀಗ ಬರುವಾಗ ಅಲ್ಲಿ ಬೆಕ್ಕಿರುದಿಲ್ಲ, ಹಾಗೇನು ಮಾಡ್ತೀಯಾ? ಆಗ ಅಮ್ಮನಿಗೆ ಬೈತೀನಿ. ಎಂತಂತ ಬೈತಿ? ನಿಂಗೆ ಹೇಳಿದ್ನಲ್ಲ ಬೆಟ್ಟನ ಮುಟ್ಟಬೇಡ ಅಂತ, ಯಾಕೆ ಮುಟ್ಟಿದಿ ಅಂತ ಬೈತೀನಿ, ಏನೇನೋ ಬೈತೀನಿ. ನೋಡಿ, ಅವಳಿಗೆ ಬೈತಾರಂತೆ, ಸ್ವಲ್ಪ ಜಾಗ್ರತೆ ಇರಿ ಆಯ್ತಾ? ಸರಿ, ಈಗ ನಿನ್ನ ಮನೇಲಿ ಈಗ ನಾಯಿ ಇಲ್ಲಲ್ವಾ? ನಾಯಿ ಯಾಕೆ ಇಷ್ಟ ಇಲ್ಲ? ನಾಯಿ ಸ್ವಲ್ಪ ಹೆದರಿಕೆ ನನಗೆ. ಒಂದಿನ ನಾನು ತುಮಕೂರಿಗೆ ಹೋಗಿದ್ನ, ಅಲ್ಲಿ ಒಂದು ನಾಯಿ ಅಲ್ಲಿ ಕುತ್ಕೊಂಡಿತ್ತು. ಅದನ್ನು ನನಗೆ ನಾಯಿದ ಬಗ್ಗೆ ಗೊತ್ತಿರಲಿಲ್ಲ ಅವಾಗ, 4-7 ವರ್ಷ ನನಗೆ. ಅವಾಗ ಕೋಲನ್ನು ಹಿಡಿದು ಅದು ಮಲ್ಕೊಂಡಿದ್ದನ್ನು ಎಬ್ಸಿದೆ, ಅಟ್ಟಿಸ್ಕೊಂಡು ಬಂದು ನನ್ನನ್ನು. ಆಮೇಲೆ ನನಗೆ ಹೆದರಿಕೆ. ಮತ್ತೆ ಯಾಕೆ ನಾಯಿ ಉಪದ್ರ ಮಾಡ್ಲಿಕ್ಕೆ ಹೋದಿ? ಅದು ನಿಂಗೆ ಏನಾದರೂ ಮಾಡಿತ್ತಾ? ಇಲ್ಲ. ಸರಿ, ತುಮಕೂರಿಗೆ ಯಾಕೆ ಹೋಗಿದ್ದಿ? ತುಮಕೂರಿಗೆ ಸ್ವಲ್ಪ ನನ್ನ ದೊಡ್ಡನ ಜೊತೆ ಅವರಿಗೆ ಸ್ವಂತ ಅಕ್ಕನ ನೋಡಲಿಕ್ಕೆ ಹೋಗಿದ್ದೆ. ಆವಾಗ ನನಗೆ ಸಹ ಮನೆಯಲ್ಲಿ ಬೋರ್ ಆಯಿತು, ಆವಾಗ ನಾನು ಸಹ ಹೋದೆ. ನೀನು ಒಬ್ಬಳೇ ಹೋಗಿದ್ಯಾ, ಅಮ್ಮ ಸಹ ಬಂದಿದ್ರ? ಇಲ್ಲ, ನಾನು ಮತ್ತೆ ದೊಡ್ಡ ಇಬ್ಬರೇ ಹೋಗಿದ್ದ. ಸರಿ, ನಿನ್ನ ತಂಗಿ ಹೇಗಿದ್ದಾಳೆ? ನನ್ನ ತಂಗಿ ಹುಷಾರಿದ್ದಾಳೆ, ಕ್ಯೂಟ್ ಇದ್ದಾಳೆ. ನಿನ್ನ ಥರ ಕ್ಯೂಟೇ ಇದ್ದಾಳ? ಅವಳ ಹಾರ್ ಕೂಡ ಉದ್ದ ಉಂಟ ನಿನ್ನಾಗೆ? ಇಲ್ಲ, ಇಷ್ಟು ಉಂಟು. ಶಾರ್ಟಾ? ಶಾರ್ಟ್. ಅವಳಿಂತ ಸ್ಕೂಲಿಗೆ ಹೋಗ್ತಿದ್ದಾಳಾ? ಅದೇ ನರ್ಸರಿ. ಎಲ್ಲಿ ಹೋಗ್ತಿದ್ದಾಳೆ? ಬೈಲೂರು. ನೀನು ಸ್ಕೂಲಿಗೆ ಹೋಗ್ತಿದ್ಯಲ್ವಾ? ಯಾವ ಸ್ಕೂಲ್? ಆನಂದ ತೀರ್ಥ ವಿದ್ಯಾಲಯ, ಕುಂಜಾರಗಿರಿ. ಹೇಗೆ ಹೋಗ್ತಿ? ಬಸ್ಸಿಂದ. ಬಸ್ಸಲ್ಲಿಯಾ? ಸ್ಕೂಲ್ ಬಸ್ಸಾ? ಎಷ್ಟು ಜನ ಇದ್ದಾರೆ ಬಸ್ಸಲ್ಲಿ? ಒಂದು 40-45 ಜನ ಬರ್ತಾರೆ. ನಿಮಗೆ ಸೀಟ್ ಸಿಗ್ತದಾ? ಸೀಟ್ ಸಿಗ್ತದೆ, ಆಚೆ ಹೋಗಿ ಅಂತ ಕುತ್ಕೊಳ್ಳೋದು. ನಿಮಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಮ್ಯಾಮ್ ಇದು ಅವ್ರು ನನ್ನ ಮೇಲೆ ಕುತ್ಕೊಂತ ಹೇಳ್ತಾರೆ, ಅವ್ರ ಮೇಲೆ ಕುತ್ಕೊಳ್ಳೋದು. ಯಾವ ಮ್ಯಾಮ್ ಅದು? ಯಾವುದು ಮ್ಯಾಮ್ ಇದ್ರೆ ಹಾಗೆ ಹೇಳ್ತಾರಾ? ಬೈಯುದಿಲ್ವಾ? ಇಲ್ಲಪ್ಪ. ಹಾಗೆ. ಸರಿ, ಹಾಗಿದ್ರೆ ನೀನು ಪಾಪದ ಹುಡುಗಿಯಾ? ಒಂದ್ಸರ ಪಾಪ ಇರ್ತೇನೆ, ಒಂದೊಂದ್ಸರ ಜೋರಿ ಅಂದ್ರೆ ಹೇಗೆ ಜೋರಿದ್ಯಾ? ಚಿಕ್ಕ ವಿಷಯಕ್ಕೆ ಬೈಯುದು. ಯಾಕೆ ಅಂದ್ರೆ ಚಿಕ್ಕ ವಿಷಯ ಅಂದ್ರೆ ಯಾವ ಚಿಕ್ಕ ವಿಷಯ? ಇನ್ನು ಈಗ ನಾನು ಸ್ವಲ್ಪ ಬರೀತೀನಿ ಕೋಡ್ ಅಂತ ಹೇಳಿದ್ರೆ ನಾನು ಬೈದು ಬಿಡ್ತೀನಿ. ಯಾಕೆ? ನಂಗೆ ಅದು ಹೆದರಿಕೆ. ಅದು ಏನಾದರೂ ಗೀಚಿದ್ರೆ, ಮತ್ತೆ ಪೆನ್ನಲ್ಲಿ ಎಲ್ಲ ಗೀಚಿದ್ರೆ ಎಲ್ಲ ಹೆದರಿಕೆ. ಅದಕ್ಕೆ. ನಿನ್ನ ತಂಗಿ ನಿಂಗೆ ಉಪದ್ರ ಮಾಡೋದಿಲ್ವಾ? ತುಂಬಾ ಉಪದ್ರ. ಅವಳಿಗೆ ಸಹ ಹಾಗೆ ಬೈತಿಯಾ? ನಾವಿಬ್ರು ಜಗಳ ಅಂದ್ರೆ ಜಗಳ. ಹೌದಾ? ಯಾಕೆ ನಿಂಗೆ ತಂಗಿ ಅಂದ್ರೆ ಇಷ್ಟ ಇಲ್ವಾ? ಇಷ್ಟ, ಆದ್ರೆ ಅವಳು ತಂಟೆ ಮಾಡ್ಲಿಕ್ಕೆ ನಂಗೆ ಜಗಳ. ನೀನ್ ಅಕ್ಕ ಅಲ್ಲ, ಅಡ್ಜಸ್ಟ್ ಆಗ್ಬೇಕಲ್ಲ. ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇವಳು ಬೈತಾನೆ, ನಂಗೆ ಉಪದ್ರ ಮಾಡ್ತಾನೆ ಇರ್ತಾಳೆ. ನಾನು ಒಂದು ದಿನ ಸ್ಕೂಲಿಂದ ಬಂದೆ, ಆವಾಗ ಎಲ್ಲ ಟಾಯ್ಸ್ ಅನ್ನ ತೆಗೆದು ಥ್ರೋ ಮಾಡಿ, ಮತ್ತೆ ಡೆಸ್ಕ್ ಎದ್ದು ಎಲ್ಲಾ ಬುಕ್ಕನ್ನ ಎಲ್ಲ ಕಜಿಮಿಜಿ ಮಾಡಿ ಹೋಗಿದ್ದಾಳೆ. ಯಾರು? ತಂಗಿ? ಆಮೇಲೆ ಏನ್ ಮಾಡಿದ್ದೀನಿ ನೀನು? ನಾನು ಹಾಗೇನೆ ಬಿಟ್ಟೆ, ಮತ್ತೆ ಯಾರು ಕ್ಲೀನ್ ಮಾಡಿದ್ಲು ಅಂತ ಗೊತ್ತಿಲ್ಲ. ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡೋದಿಲ್ಲ? ಮಾಡಿದ್ದೀನಿ. ಅಮ್ಮನೇ ಅದು ಯಾವಳಿಗೆ ಅಕ್ಕ ಬೇಕಂದ್ರೆ ನಿನ್ನ ಮಾರ್ಕ್ಸ್ ಕಾರ್ಡನ್ನು ತಗೊಂಡು ಇವಳು ನನ್ನ ಅಕ್ಕ ಅಂತ ಪಾಪ ಮಾಡ್ತಿದ್ದಾಳೆ ನಿನ್ನ ಅಂತ. ಆಮೇಲೆ ನಾನು ಬಿಟ್ಟು. ಸರಿ, ಈಗ ಅಮ್ಮನಿಗೆ ಯಾರು ಇಷ್ಟ? ನೀನಂದ್ರೆ ಇಷ್ಟನಾ, ತಂಗಿ ಅಂದ್ರೆ ಇಷ್ಟನಾ? ಇಬ್ರು. ನಿಂಗೆ ಯಾರು ಇಷ್ಟ? ಅಮ್ಮನೇ ಇಷ್ಟ? ನಂಗೆ ಅಮ್ಮನೇ ತುಂಬಾ ಇಷ್ಟ. ಅಪ್ಪ ಜೋರು ಮಾಡ್ತಾರಾ? ಹೇಗೆ ಜೋರು ಮಾಡ್ತಾರಪ್ಪ? ಸುಮ್ಮನೆ ಕುತ್ಕೊಳ್ತಿಯಲ್ಲ, ಇಲ್ಲಾದ್ರೆ ಪೆಟ್ಟು ಬೀಳ್ತದೆ, ಕೈಯನ್ನು ಕಚ್ಚಬೇಡ ಅಂತ ಎಲ್ಲ ಹೇಳ್ತಾರೆ. ನಿಂಗೆ ಕೈ ಕಚ್ಚುವ ಅಭ್ಯಾಸ ಉಂಟಾ? ಗುರು. ಅದ್ಯಾಕೋ? ಅಮ್ಮ ಬೈದಿಲ್ಲ? ಸ್ಕೂಲಲ್ಲಿ ಬೈದಿಲ್ಲ? ಸ್ಕೂಲಲ್ಲಿ ಮಾಸ್ಕ್ ಹಾಕೊಂಡೆ. ಸ್ವಲ್ಪ ಮ್ಯಾಮ್ ಬರುವವರೆಗೆ ಹಿಂಗೆ ಮಾಸ್ಕ್ ತೆಗೆದು ಮಾಡುದು, ಮ್ಯಾಮ್ ಬಂದ ಮೇಲೆ ಹಿಂಗೆ ಮಾಡುದು. ಅದೀಗ ಬ್ಯಾಡ್ ಹ್ಯಾಬಿಟ್ ಅಲ್ಲ? ಈಗ ಬಿಟ್ಬಿಟ್ಟಿಯ. ವೆರಿ ಗುಡ್ ಗರ್ಲ್. ಸರಿ, ಈಗ ನೀನು ಸ್ಕೂಲಲ್ಲಿ ತುಂಬ ತಂಟೆ ಮಾಡಿದ್ಯಾ ಅಂತ ಅನ್ಕೋ. ಆಗ ಹೆಡ್ ಮಾಸ್ಟರ್ ಕರೀತಾರವ ನೀನನ್ನು, ಹೆಡ್ ಮಿಸ್. ಆಗ ನೀನು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಸಾರಿ, ನಾನಿನ್ನು ಮಾಡಲ್ಲ. ಆಗ ಅವ್ರು ಕನ್ವಿನ್ಸ್ ಆಗ್ತಾರೆ. ಅವ್ರಿಗೆ ತುಂಬ ಬೈತಾರೆ, ಇನ್ನೂ ಸಹ ಜಾಸ್ತಿಯೇ ಬೈತಾರೆ. ಆವಾಗ ನಾನು ಅಷ್ಟು ಮಾಡಲಿಲ್ಲ, ನಂಗೆ ಗೊತ್ತಿಲ್ಲ ಹೆಂಗೆ ಆಗ್ತದಂತ. ಅಲ್ಲ, ಒಮ್ಮೆ ಇಮ್ಯಾಜಿನ್ ಮಾಡು, ನೀನು ಮಾಡಿದಿ ತಂಟೆ. ಈಗ ನಿನ್ನ ಮನೆಯಲ್ಲಿ ತಂಗಿ ಮಾಡ್ತಾಳಲ್ಲ ಪೋಕ್ರಿ, ಹಾಗೆ ನೀನು ಹಾಗೆ ಮಾಡಿದಿ ಅಂತ ಅನ್ಕೋ. ಸ್ಕೂಲಲ್ಲಿ ಏನು ಮಾಡ್ತೀಯ? ಆಗ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ನೋ ಐಡಿಯಾ? ಸರಿ, ಈಗ ನಿಮ್ಮದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಇಂಗ್ಲೀಷ್. ಯಾಕೆ ಇಂಗ್ಲೀಷ್ ಇಷ್ಟ? ಇಂಗ್ಲೀಷ್ ಅಂದರೆ
ನನಗೆ ಇಂಗ್ಲೀಷ್ ಯಾಕಂದರೆ ಅದು ಬರೀಲಿಕ್ಕೆ ಒಮ್ಮೊಮ್ಮೆ ದೊಡ್ಡದು ಕೊಡ್ತಾರೆ, ಒಮ್ಮೊಮ್ಮೆ ಚಿಕ್ಕ ಚಿಕ್ಕ 2 ಲೈನ್ ಇದು ಕೊಡ್ತಾರೆ. ಸೊ ಮತ್ತು ಓದಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಮತ್ತು ನನಗೆ ಇಂಗ್ಲೀಷ್ ಅಂದರೆ ವೆರಿ ಫೇವ್ರೆಟ್. ಈಗ ನೀನು ಟೀಚರ್ ಆದರೆ ಇಂಗ್ಲೀಷ್ ಟೀಚರ್ ಆಗ್ತೀಯಾ? ಇಲ್ಲ, ನನಗೆ ದೊಡ್ಡ ಮೇಲೆ ಡಾಕ್ಟರ್ ಆಗಬೇಕಂತ ಇದೆ. ಸರಿ, ಡಾಕ್ಟ್ರ್ ಏನೆಲ್ಲ ಮಾಡ್ತಾರೆ? ಡಾಕ್ಟ್ರು ಸ್ಟೋರೇಜ್ ನೋಡಲಿಲ್ಲ. ಡಾಕ್ಟ್ರ್ ಆಗಬೇಕಂತ ಇದೆಯಾ? ಡಾಕ್ಟ್ರ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಮಗೆ? ಡಾಕ್ಟರ್ ಹತ್ರ ಹೋಗಲೇ ಇಲ್ವಾ? ಹೋಗಿದ್ದೀನಿ. ಅವರು ಜ್ವರ ಇದ್ದರೆ ಔಷಧಿಯನ್ನು ಕೊಡ್ತಾರೆ, ಮತ್ತು ಗಾಯ ಎಲ್ಲಾದರೆ ಏನಾದರೂ ಹಾಕಿ ಮೆಡಿಸಿನ್ ಎಲ್ಲ ಹಾಕ್ತಾರೆ. ಹೌದು. ಮತ್ತು ಸರಿ, ಈಗ ನೀನು ಡಾಕ್ಟರ್ ಅದೆಯಲ್ವಾ, ಡಾಕ್ಟರ್ ಆಗ್ತಿ, ಆಗ ಇಂಜೆಕ್ಷನ್ ಕೊಡುವಾಗ ಮಕ್ಕಳು ಅಳ್ತಾರಲ್ಲ, ಆಗ ಅವ್ರನ್ನ ಹೇಗೆ ಸಮಾಧಾನ ಮಾಡ್ತೀಯಾ? ಮೊಬೈಲ್ ಕೊಟ್ಟು ಕೂರಿಸ್ಬೋದು. ಮೊಬೈಲ್ ಕೊಟ್ಟು ಕೂರಿಸಿದ್ರೆ ಆಯಿತು. ನೀನು ಸಹ ಹಾಗೆಯಾ? ನಿಂಗೆ ಏನಾದರೂ ಬೇಜಾರಾದರೆ ಮೊಬೈಲ್ ಕೊಟ್ಟರೆ ನೀನು ಕನ್ವಿನ್ಸ್ ಆಗ್ತಿ? ಇಲ್ಲಪ್ಪ, ಮತ್ತೆ ಅಜ್ಜ ನನ್ನನ್ನು ತುಂಬ ಅಂದರೆ ಅಪ್ಪ ನನ್ನದ ಅವಳು ನೋಡು ಕಳ್ಳಿ ಅಂತ ಆವಾಗ ನಂಗೆ ನಗು ಬರ್ತದೆ. ಯಾರು ಅಜ್ಜ ಕನ್ವಿನ್ಸ್ ಮಾಡೋದ ನಿನ್ನನ್ನು? ಯಾರಾದರೂ ಅಪ್ಪ, ಮೇನ್ ಅಪ್ಪ ನನ್ನನ್ನು ನಗಿಸೋದು. ಮತ್ತೆ ಹೋಟೆಲ್ಗೆಲ್ಲ ಹೋಗ್ತೀಯಾ? ತುಂಬ. ಯಾವ ಹೋಟೆಲ್ಗೆಲ್ಲ ಹೋಗಿದ್ಯಾ? ನಾನು ಒಂದು ಚಿಕ್ಕ ವಯಸ್ಸಿಂದನೂ ಹೋಗ್ತಾ ಇದ್ದೀನಿ. ಚಿಕ್ಕ ವಯಸ್ಸು? ಹೌದು. ಯಾವುದೆಲ್ಲ ಹೋಟೆಲ್ಗೆ ಹೋಗಿದ್ಯಾ ಅಂತ ಕೇಳಿದೆ. ಶಿವಸಾಗರ್, ವುಡ್ಲ್ಯಾಂಡ್ಸ್, ಮತ್ತು ವೈಟ್ ಲೋಟಸ್, ಮತ್ತು ಇನ್ನೂ ಇದೆ, ಅದ್ರ ನೆನಪಿಲ್ಲ. ಅಲ್ವಾ? ಸರಿ ಬಿಡು. ಅದರಲ್ಲಿ ಇಷ್ಟರಲ್ಲಿ ನಿನಗೆ ಇಷ್ಟು ಹೋಟೆಲ್ಗೆ ಹೋಗಿದ್ಯಾ, ನಿನಗೆ ಇಷ್ಟದ ಹೋಟೆಲ್ ಯಾವುದು? ವೈಟ್ ಲೋಟಸ್. ಯಾಕೆ ಇಷ್ಟ? ಅಲ್ಲಿ ಫ್ರೆಂಚ್ ಫ್ರೈಸ್, ಬರ್ಗರ್ ಎಲ್ಲ ಸಿಗ್ತದೆ. ಅದಕ್ಕೆ ನಿಮಗೆ ಅದು ಫೇವ್ರೇಟಾ? ಅದು ತುಂಬ ಫೇವ್ರೇಟ್. ಸರಿ, ಈಗ ಮನೇಲಿ ಮಾಡೋ ತಿಂಡಿಯಲ್ಲಿ ಯಾವ್ದು ನಿನ್ನ ಫೇವ್ರೇಟ್? ಪೂರಿ ಪಾಲಕ್ ಪನ್ನೀರ್. ಪೂರಿ ಪಾಲಕ್ ಪೂರಿಯಾ? ಯಾಕೆ ಪೂರಿ ಇಷ್ಟ? ಅದು ತುಂಬ ನನಗೆ ತುಂಬ ಇಷ್ಟ. ಅದನ್ನು ಮತ್ತು ಬಂದದಲ್ಲಿ ಮಾಡೋದಲ್ಲ, ಬಂದ ನಾನು ಇಷ್ಟು ತಿಂತೀನಿ, ಬಂದ ತಿಂತೀನಿ. ನನ್ನ ತಂಗಿ ಸಹ ತಿಂತಾಳೆ. ಬಂದ ತಿನ್ನುವಾಗ ಅಮ್ಮ ಬೈಯೋದಿಲ್ವಾ? ಇಲ್ಲಪ್ಪ, ಅಮ್ಮ ಒಂದು ಚಿಕ್ಕ ಚಿಕ್ಕ 2 ಸಲ ತಂಗಿ ಕೊಡ್ತಾರೆ, 1 ಸಲ ನಂಗೆ ಕೊಡ್ತಾರೆ. ಅದು ಯಾಕೆ ನಿಮಗೆ ಒಂದೇ ಸಲ ಕೊಡೋದು? ದೊಡ್ಡೋಳಂತವ, ಆಗ ನಿಮಗೆ ಬೇಜಾರಾಗುತ್ತೆ? ಅಲ್ಲ, ಅವಾಗ ಇಲ್ಲಾದ್ರೆ ನನ್ನ ತಂಗಿ ಆಯ್ತಾಳೆ, ನನಗೆ ಪೆಟ್ಟು ಆಗ್ತಾಳೆ ಎಲ್ಲ. ಹೌದಾ? ಈಗ ತಂಗಿ ಪೆಟ್ಟು ಹೊಡಿತಾಳಲ್ಲ, ಆಗ ನೀ ಎಂತ ಮಾಡ್ತೀಯ? ಅಮ್ಮಂಗೆ ಹೇಳುದು, ಅಮ್ಮ ಬೈತಾಳೆ. ನೀನೇನು ಮಾಡೋದಿಲ್ಲ? ತಂಗಿಗೆ ಪೆಟ್ಟು ಕೊಡೋದಿಲ್ಲ? 1 ಸಲ ಅಮ್ಮ ಕೊಟ್ಟಿದ್ದೀನಿ. ಅವಳು ನನಗೆ ಒದ್ದದ್ದೆ ಸುಮ್ಮನೆ. ನಾನು ಅವಳಿಗೆ ಲಾಲಿಪಾಪು ಫಸ್ಟ್ ನೀನು ಹಾಲು ಕುಡಿ ಅಂತ ಹೇಳ್ದದ್ದು. ಅವಾಗ ನಾನು ಹಾಲು ಕುಡಿದ ಮೇಲೆ ಲಾಲಿಪಾಪ್ ಕೊಡ್ತೀನಿ ಅಂತ ಅದಕ್ಕೆ ಹೋದದ್ದು. ಸೊ ಅಮ್ಮ ಪೆಟ್ಟು ಕೊಟ್ಟೆ. ಹೌದಾ? ಅಮ್ಮ ಬೈಲಿಲ್ವಾಗ? ಅಮ್ಮಂಗೆ ಗೊತ್ತಿಲ್ಲ, ಅಮ್ಮ ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ಲು. ಮತ್ತೆ ಅಜ್ಜಿ ಹೇಳಿಲ್ವಾ? ಇಲ್ಲಪ್ಪ, ಅವಾಗ ಅಜ್ಜಿ ಮನೆಯಲ್ಲಿ ಇರ್ಲಿಲ್ಲ, ನಾನು ಅಜ್ಜಿ ಮನೆಯಲ್ಲೇ ಇದ್ದೆ. ಅವಾಗ ಅಜ್ಜಿ ಸಹ ಬೈದ್ರು, ಅಕ್ಕ ಹೇಳಿಲ್ವಾ ನಿಂಗೆ ಅಂತ. ಅಲ್ಲ, ಅವಳಾಗ ಅತ್ಲಲ್ಲ, ಆಗ ಸಮಾಧಾನ ಮಾಡಿದ್ಯಾರ ಅವಳನ್ನ ಮೊಬೈಲ್ ಕೊಟ್ಟಿದ್ದ. ಈಗ ನಿನ್ನದೆಲ್ಲ ಸೊಲ್ಯೂಷನ್ ಒಂದೇ, ಮೊಬೈಲ್ ಅಲ್ವಾ? ದೊಡ್ಡ ಕೊಟ್ಟಿದ್ ನಾನಲ್ಲ. ಅವಾಗ ನಾನು ಮೆಲ್ಲ ಹೋಗಿ ಕೂತ್ಕೊಂಡು ಮೊಬೈಲ್ ನೋಡಿದೆ. ಸರಿ, ಈಗ ನೀನು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀಯಾ ಅಲ್ಲ ಟಿವಿ ಜಾಸ್ತಿ ನೋಡ್ತೀಯಾ? ಮೊಬೈಲ್ ತುಂಬ, ಟಿವಿ ಅಷ್ಟಲ್ಲ. ಟಿವಿ ಯಾಕೆ ನೋಡೋದಲ್ಲ? ಟಿವಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ತುಂಬಾ ಬೋರ್ ಆಗಿ ಹೋಗ್ತದೆ. ನಾನು ಎಲ್ಲ ಚಾನಲ್ ಕಾರ್ಟೂನ್ ಹಾಕುವಾಗ ಎಲ್ಲದರಲ್ಲಿಯೂ ಅಡ್ವರ್ಟೈಸ್ಮೆಂಟ್, ಅದಕ್ಕೆ ನಾನು ಮೊಬೈಲ್ ತುಂಬಾ. ಸರಿ, ಈಗ ನಿಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು ಅಂತ ಅನ್ಕೋ, ಆವಾಗ ಏನು ಮಾಡ್ತೀಯಾ? ಯಾವ ಅಡ್ವರ್ಟೈಸ್ ಮಾಡ್ಲಿಕ್ಕೆ ಇಷ್ಟಪಡ್ತಿ? ನನಗೆ ಗೊತ್ತಿಲ್ಲ ಯಾವುದು ಅಡ್ವರ್ಟೈಸ್ ಮಾಡಲಿಕ್ಕೆ. ಈಗ ಅಷ್ಟು ಅಡ್ವರ್ಟೈಸ್, ಯಾವುದು ಸಹ ಅಡ್ವರ್ಟೈಸ್ ನೋಡಲೇ ಇಲ್ಲ ನೀನು? ಅಡ್ವರ್ಟೈಸ್ಮೆಂಟ್ ನೋಡಿದೆ, ಆದರೆ ನೆನಪಾಗ್ತಾ ಇಲ್ಲ. ನೆನಪಾಗ್ತಾ ಇಲ್ವಾ? ನಿಂದು ಫೇವ್ರೆಟ್ ಚಾಕ್ಲೇಟ್ ಯಾವುದು? ತುಂಬ ಇಷ್ಟ ನನಗೆ ಚಾಕ್ಲೇಟ್, ಇದು ಯಾವುದು, ಲಾಲಿಪಾಪ್. ಲಾಲಿಪಾಪ್ ಯಾಕೆ ಇಷ್ಟ? ಲಾಲಿಪಾಪ್ ಅಂದರೆ ಅದು ಡೈರಿ ಮಿಲ್ಕ್ ಎಲ್ಲ ಆದರೆ ಕಚ್ಚಿದ್ರೆ ನುಂಗಿ ಆಗ್ತದೆ. ಲಾಲಿಪಾಪ್ ಆದರೆ ನಕ್ಕೊಂಡು ಎಷ್ಟೋ ದಿನ ಬರ್ತದೆ. ಹೌದಾ? ಹಾಗಿದ್ರೆ ನಿನಗೆ ಜಾಸ್ತಿ ಖರ್ಚೇನಿಲ್ಲ. ಲಾಲಿಪಾಪ್ ಒಂದು ಕೆಲವು ಸರ್ತಿ 5 ರೂಪಾಯಿ 10 ರೂಪಾಯಿ ಎಲ್ಲ ಸಿಗ್ತದೆಲ್ಲ. ಓಕೆ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಈಗ ನಿನ್ನ ಕ್ಲಾಸಲ್ಲಿ ನೀನೇ ಟಾಪರ್? ಕೆಲವು ಜನ ಟಾಪರ್ ಬಂದಿದ್ದಾರೆ. ನೀನು ಬರಲಿಲ್ಲ ಟಾಪರ್ ಆಗಿ? ಬಂದಿದ್ದಾನೆ. ಸರಿ, ಹೇಗೆ ಓದಬೇಕು? ಟಾಪರ್ ಆಗಿ ಬರಬೇಕಿದ್ರೆ ಏನೆಲ್ಲ ಮಾಡಬೇಕು? ಟಾಪರ್ ಆಗಿ ಬರಬೇಕಂದ್ರೆ ನಾನು ಒಂದೊಂದು ಸಲ ಬರೆದು ಓದ್ತೀನಿ.
ಮತ್ತು ಅಮ್ಮ ನನಗೆ ಕ್ವಶನ್ ಕೇಳ್ತಾಳೆ, ಆವಾಗ ಕೆಲವು ತಪ್ಪಾದರೆ ಅದನ್ನು 10-15 ಟೈಮ್ಸ್ ಓದ್ತೀನಿ, ಆಮೇಲೆ ತಲೆಯಲ್ಲಿ ಇಟ್ಕೊಂಡು ಅದನ್ನು ಹೇಳ್ತೀನಿ. ಸರಿ, ಕೇಳಿದ್ರಲ್ಲ, ಟಾಪರ್ ಆಗಬೇಕಿದ್ರೆ ಇವಳದು ಟಿಪ್ಸ್ ಕೇಳ್ಕೊಳ್ಳಿ ಆಯಿತಾ. ಸರಿ, ಈಗ ನಿಂದು ಫೇವ್ರೇಟ್ ಆ್ಯಕ್ಟರ್ ಎಲ್ಲ ಯಾರು? ಆ್ಯಕ್ಟರ್ ಹೀರೋಯಿನ್ ಅಮ್ಮನ ಹೀರೋಯಿನ್. ವೆರಿ ಗುಡ್. ಸರಿ, ಅಪ್ಪ ಹೀರೋ ಆಗಿದ್ರೆ? ಅಪ್ಪ ಹೀರೋ ಹಂಗಿಲ್ಲ. ಯಾಕೆ ಅಪ್ಪ ಹೀರೋ ಆಗೋದು ಬೇಡವಾ? ಅಲ್ಲ, ಅಪ್ಪ ಬ್ಯುಸಿ ಇರ್ತಾರೆ. ನನಗೆ ಮತ್ತೆ ಚಾಕ್ಲೇಟ್ ಮತ್ತು ಮೂವಿ ಮತ್ತು ಹೋಟೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅಮ್ಮ ಇದ್ರೆ ಅಮ್ಮನ ಹತ್ರ ಓದಿಸ್ತಾರೆ. ನನಗೆ ಅಪ್ಪ ತುಂಬ ಹೆದರಿಕೆ. ನನಗೆ ಅಪ್ಪ ತುಂಬ ಜೋರು. ಅಮ್ಮ ಒಂದ್ಸಲ ಹೇಳಿದ್ರು, ನನಗೆ ಸಾಕಾಯ್ತು, ಅಪ್ಪನ ಹತ್ರ ಕೇಳ್ತೀಯ ಅಂತ. ನಾನು ಬೇಡವೇ ಬೇಡ, ನೀನೇ ಕೇಳು ನನಗೆ ಅಂತ. ಇಲ್ಲಾದ್ರೆ ಸಾಕು, ಮುಗ್ದಾದ್ಮೇಲೆ ಆಮೇಲೆ ಕೇಳು ಅಂತ. ಅಪ್ಪ ಬೇಡವೇ ಬೇಡ, ಒಂದೇ ತಪ್ಪಾದ್ರೆ ಸಹ ನೀನು ಕಲ್ತಿಲ್ವಾ ಅಂತ ಏನೇನೋ ಬೈತಾರೆ ನನಗೆ. ಅಬ್ಬಾ, ಪೆಟ್ಟು ಸಕೊಳ್ತಾರೆ. ಹಾಗಾದ್ರೆ ನೀನು ಅಮ್ಮನ ಮಗಳು ಅಂತ ಹೇಳು. ಆಯ್ತಾ? ಸರಿ, ಈಗ ನಿಂದು ಫೇವ್ರೇಟ್ ಹೀರೋ ಯಾರು? ಸುದೀಪಾ? ತುಂಬ ಫೇವ್ರೇಟಾ? ಸುದೀಪ್ 3 ಜನ ಸಹ ತುಂಬ. ಯಾರು ಅವ್ರು 3 ಜನ? ಅಲ್ಲು ಅರ್ಜುನು, ಪೃಥ್ವಿ ಅಂಬಾರು, ಸುದೀಪ್. ಸರಿ, ಇವರನ್ನೆಲ್ಲ ಈಗ ನಿಮಗೆ ಮೀಟ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿತ್ತು ಅಂತ ಅನ್ಕೋ. ಸೊ ಫಸ್ಟ್ ಯಾರನ್ನು ಮೀಟ್ ಆಗ್ತೀಯಾ? ಪೃಥ್ವಿ ಅಂಬಾರ್. ಅದೇನು ಅವ್ನು ಫಸ್ಟ್ ಮೀಟ್ ಆಗ್ತೀಯಾ? ಯಾಕಂದರೆ ಅವ್ರ ಅಮ್ಮಂದು ಫ್ರೆಂಡ್. ಓ, ಅಮ್ಮನ ಫ್ರೆಂಡಾ? ಅದು ಹೇಗೆ ಅಮ್ಮನ ಫ್ರೆಂಡ್ ಅವರು? ನನ್ನ ಮಾಮನೊಟ್ಟಿಗೆ ಮತ್ತು ನನ್ನ ಅಮ್ಮನ ಜೊತೆ ಚಿಕ್ಕ ವಯಸ್ಸಿಂದ್ರು ಅವ್ರು ತುಂಬ ಫ್ರೆಂಡ್. ಮತ್ತು ಕಾರ್ತಿಕ್ ಮಾಮ ಸಹ ಫ್ರೆಂಡ್. ಇಬ್ರು ಸಹ ಪಿಕ್ಚರ್ ಆಕ್ಟರ್ ಮತ್ತು ಸೀರಿಯಲ್ ಆಕ್ಟರ್. ಆದರೆ ಕಾರ್ತಿಕ್ ಮಾತ್ರ ಸೀರಿಯಲ್ ಆಕ್ಟರ್ ಮತ್ತು ಪಿಕ್ಚರ್ ಆಕ್ಟರ್. ತುಂಬ ಸೀರಿಯಲ್ ಮಾಡ್ತಾರೆ ಅವರು. ಶನಿ ಮತ್ತೆ ಎಲ್ಲ ಮಾಡಿದ್ದಾರೆ. ಸೊ ಅವರು ಮತ್ತೆ ಪೃಥ್ವಿ ಅಂಬಾರು ನನ್ನ ಅಮ್ಮನ ಫ್ರೆಂಡ್ ಚಿಕ್ಕ ವಯಸ್ಸಿಂದು. ಸೊ ಈಗ ನೀ ನೆಕ್ಸ್ಟ್ ಹೀರೋಯಿನ್ ಆಗ್ತೀಯಾ? ಐ ಥಿಂಕ್ ಚಿಕ್ಕ ವಯಸ್ಸಿಲ್ಲ ಇರುವಾಗ ನನಗೆ ಬಂದಿತ್ತು, ಆದರೆ ನಾನು ತುಂಬ ಚಿಕ್ಕದಿದ್ದೆ, ಆಗಲಿಲ್ಲ ಅವಾಗ. ಅಲ್ಲ, ಅವಕಾಶ ಸಿಕ್ಕಿತ್ತು ಅಂತ ಅನ್ಕೋ. ಸಿಕ್ಕಿದೆ, ಆದ್ರೆ ನಾನು ತುಂಬ ಚಿಕ್ಕದಿದ್ದೆ. ಎಷ್ಟು? ಐ ಥಿಂಕ್ 2 years ಅಷ್ಟೇವಾ? ಆವಾಗಲೇ ನಿಮಗೆ ಅವಕಾಶ ಸಿಕ್ಕಿತ್ತು. ಸರಿ, ಇವಾಗಲೇ ಅವಕಾಶ ಸಿಕ್ಕಿತ್ತು ಅಂತ ಅನ್ಕೋ. ಇವಾಗ ಆದ್ರೆ ಹೋಗ್ತೀಯಾ? ಹೋಗ್ತೀನಿ, ಅಮ್ಮ ಬಿಟ್ರೆ. ಯಾರ ಜೊತೆ ಹೋಗ್ತೀಯ ಫಸ್ಟಿಗೆ? ಫಸ್ಟ್ ನಾನು ಯಾರು ಕರೀತಾರೆ ಅವ್ರ ಜೊತೆ. ಅಲ್ಲ, ನಿನ್ನ ಫೇವ್ರೇಟ್ ಹೀರೋ ಜೊತೆ ಕೇಳಿದ ನಾನು. ಪೃಥ್ವಿ ಅಂತ. ಅವ್ರ ಜೊತೆ ಹೋಗ್ತೀಯಾ? ಸರಿ, ಈಗ ನೀನು ಸುದೀಪನ ಮೀಟ್ ಆದಿಯಾ ಅಂತ ಅನ್ಕೋ. ನಿಂದು ಎಕ್ಸ್ಪ್ರೆಷನ್ ಹೇಗಿರ್ತದೆ? ತುಂಬ ಎಕ್ಸೈಟೆಡ್ ಆಗ್ತೀನಿ. ಹೇಗಿರ್ತೀಯಾ? ಹೇಗೆ ಖುಷಿ ಆಗ್ತದಾ? ಪೃಥ್ವಿ ಸಾರಿ, ಇಟ್ಸ್ ಓಕೆ, ಹೇಳು. ನನ್ನ ಫ್ಯಾನ್ ಸುದೀಪ್. ಮತ್ತೆ ಅವ್ರ ಹತ್ರ ಹೋಗುವಾಗ ಹಿಂದೆಯಿಂದ ಗಾರ್ಡ್ಸ್ ನಂಗೆ. ಸರಿ, ಆಟೋಗ್ರಾಫು ಫೋಟೋ ಎಲ್ಲ ಏನು ತಗೊಳ್ಳೋದಿಲ್ವಾ? ಗಾರ್ಡ್ ಇಲ್ಲ ಅಂದರೆ. ಯಾಕೆ? ನೀನು ಪರ್ಮಿಷನ್ ಕೇಳ್ಬೋದಲ್ಲ. ನಾನು ಹೋಗುವಾಗಲೇ ಅವ್ರು ಮುಂದೆ ಬಂದುಬಿಟ್ರೆ ನಂಗೆ. ಸರಿ, ಈಗ ನೀನು ಹೀರೋಯಿನ್ ಆದ್ಯಾ ಅಂತ ಅನ್ಕೋ. ಈಗ ನಿನ್ನ ಹತ್ರ ಒಬ್ರು ಫ್ಯಾನ್ ಬರ್ತಾರೆ ಆಟೋಗ್ರಾಫ್ ಕೇಳ್ಕೊಂಡು. ಆಗ ನೀನು ಅವರಿಗೆ ಬೈತ್ಯಾ ಇಲ್ಲ ಸುಮ್ಮನೆ ಆಟೋಗ್ರಾಫ್ ಕೊಟ್ಟು ಫೋಟೋ ಕೊಟ್ಟು ಕಳಿಸ್ತೀಯಾ? ಆಟೋಗ್ರಾಫ್ ಕೊಟ್ಟು ಫೋಟೋ ಕೊಟ್ಟು ಕಳಿಸ್ತೀನಿ. ನೀನೇನು ಬೈಯೋದಿಲ್ಲ? ಈಗ ಬೇರೆ ಹೀರೋಯಿನ್ಸ್ ಥರ ಎಲ್ಲ ಬೈಲಿಕ್ಕೆಲ್ಲ ಹೋಗೋದಿಲ್ಲ, ಪಾಪದ ಹೀರೋಯಿನ್. ಸರಿ, ನಿನಗೆ ವಿಲನ್ ಪಾರ್ಟ್ ಇಷ್ಟವಾ ಹೀರೋಯಿನ್ ಪಾರ್ಟ್ ಇಷ್ಟವಾ? ಹೀರೋಯಿನ್ ಪಾರ್ಟ್. ಯಾಕೆ ವಿಲನ್ ಬೇಡವಾ? ವಿಲನ್ ಬೇಡ. ಯಾಕೆ? ಜೋರು ಇರ್ತಾರಂತವ? ಜೋರು ಇರ್ತಾರೆ, ಮತ್ತೆ ಅಲ್ಲಿ ಶೂಟ್ ಮಾಡುವಾಗ ಎಲ್ಲ ನನಗೆ ಹೆದರಿಕೆ ಸ್ವಲ್ಪ. ವಿಲನ್ ಯಾಕೆ? ಹೀರೋಯಿನ್ಗೆ ಶೂಟ್ ಮಾಡೋದಿಲ್ವಾ? ಹೀರೋಯಿನ್ಗೆ ಸಾಧಾರಣ ಒಂದು ಪಿಕ್ಚರಲ್ಲಿ ಶೂಟ್ ಮಾಡ್ತಾರೆ ಅಷ್ಟೇ. ಅಷ್ಟೇಯಾ? ಮತ್ತೆ ವಿಲನ್ಗೆ? ವಿಲನ್ಗೆ ತುಂಬ ಹೀರೋಗಳು ಎಲ್ಲ ಪಿಕ್ಚರಲ್ಲಿ ಶೂಟ್ ಮಾಡ್ತಾರಾ? ಸರಿ ಬಿಡು, ಈಗ ಒಂದು ದಿನಕ್ಕೆ ನೀನೀಗ ನಿನ್ನ ಅಮ್ಮ ಆದಿಯಾ ಅಂತ ಅನ್ಕೋ. ಲೈಕ್ ನೀನು ಅಮ್ಮನ ಹಾಗೆ ಆದಿಯಾ ಅಂತ ಅನ್ಕೋ. ಸೊ ಆಗ ಏನೆಲ್ಲ ಕೆಲಸ ಮಾಡ್ತೀಯಾ? ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಹೊಡ್ಸೋದು ಎಲ್ಲ ಅಮ್ಮನಾಗೆ ಮಾಡ್ತಾರೆ. ಮತ್ತೆ ಭರತನಾಟ್ಯ ಕ್ಲಾಸ್ ಎಲ್ಲ ತಗೊಳ್ಳೋದಿಲ್ಲ? ಹಾಕ್ತೀನಿ, ಅದೆಲ್ಲ ತಗೊಳ್ಳಿ. ಸರಿ, ಅಮ್ಮ ಈಗ ಯಾವುದು ನಿಮಗೆ ಅಮ್ಮ ತಿಂಡಿ ಮಾಡೋದ್ರಲ್ಲಿ ಯಾವುದಾದ್ರೂ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀಯಲ್ಲ, ಯಾವ ಕೆಲಸಕ್ಕೆ ತುಂಬ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀಯ? ನನಗೆ ಆ್ಯಕ್ಚುಲಿ ಪಾತ್ರೆ ಒಳಗಿಡುವುದಂದ್ರೆ ನನಗೆ ಇಷ್ಟನಿಲ್ಲ. ನಾನು ಅಮ್ಮಂಗೆ ಬೈಯೋದು ಚಿಡಿಯತ್ತೆ, ನನಗೆ ಅದು ಇಷ್ಟ ಇಲ್ಲ. ನಾನು ಪಾತ್ರೆ ತೊಳಿ ತಿನ್ಬೇಕಾದ್ರೆ ಅಂತ. ನೀನು ದೊಡ್ಡ ಮೇಲವಾಗು, ಇದನ್ನು ಫಸ್ಟ್ ನೀನು ಮಾಡಂತ ಅಮ್ಮ ಹೇಳೋದು. ಯಾಕೆ? ನಿಂಗೆ ಅರೇಂಜ್ಮೆಂಟ್ ಮಾಡಿ ಇಡೋದು ಇಷ್ಟ ಇಲ್ವಾ? ಇಲ್ವಾ? ಸರಿ, ಈಗ ನೀನು ಸ್ಕೂಲಲ್ಲಿ ಕಾಂಪಿಟೇಷನ್ಗೆಲ್ಲ ಹೋಗಿದ್ಯಲ್ಲ, ಯಾವುದೆಲ್ಲ ಕಾಂಪಿಟೇಷನ್ಗೆ ಹೋಗಿದ್ಯಾ? ರಂಗೋಲಿ, ಮತ್ತು ಗಣಪತಿ ಡ್ರಾಯಿಂಗ್, ಮತ್ತು
ಮತ್ತೆ ಏನು ನೆನಪಾಗ್ತಿಲ್ಲ, ಎಷ್ಟು ವರ್ಷ ಆಯ್ತಲ್ಲ. ಈಗ ಹೋಗ್ಲಿಲ್ವಾ? ರೀಸೆಂಟಾಗಿ ಲಾಕ್ಡೌನ್ ಇತ್ತಲ್ಲ, ಹಾಗೆ ಹೋಗ್ಲಿಲ್ವಾ? ಇಲ್ಲ. ಈಗ ಲಾಕ್ಡೌನಲ್ಲಿ ಇತ್ತಲ್ಲ, ಅವಾಗ ಏನು ಮಾಡ್ತಿದ್ದಿ ಮನೇಲಿ? ಲಾಕ್ಡೌನಲ್ಲಿ ನಾನು ನನ್ನ ಪೇರೆಂಟ್ಸ್ ಜೊತೆ ಮತ್ತು ನನ್ನ ಪೆಟ್ಟು ಚಿನ್ನು ಜೊತೆ ತುಂಬ ಎಂಜಾಯ್ ಮಾಡ್ತಿದ್ದೆ. ಮತ್ತು ನನ್ನನ್ನು ಆಡಿಸೋದು, ನನಗೆ ಆಚೆ ಈಚೆ ನಂಗೆ ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ನನಗೆ ಸ್ಕೂಲಲ್ಲಿ ಮಾತ್ರ ಸಾಧಾರಣ ಫ್ರೆಂಡ್ಸ್, ಮತ್ತು ಕ್ಲಾಸಲ್ಲಿ ಒಂದು ಬರ್ತಾರೆ. ಮನೇಲಿ ಆಚೆ ಈಚೆ ಪಕ್ಕದಲ್ಲಿ ನನಗೆ ಫ್ರೆಂಡ್ಸ್ ಇಲ್ಲ. ನನಗೆ ತುಂಬ ಫ್ರೆಂಡ್ ಇರೋದು ಅಜ್ಜ ಮತ್ತು ನನ್ನ ಪೆಟ್ಟು ಚಿನ್ನು. ಯಾಕೆ ಫ್ರೆಂಡ್ಸ್ ಇಲ್ಲ ಅಕ್ಕಪಕ್ಕದಲ್ಲಿ? ಅವರೆಲ್ಲ ಮುಸ್ಲಿಮ್, ಚರ್ಚ್ ಎಲ್ಲ. ಸರಿ, ಚರ್ಚಿಗೆ ಇಲ್ಲಿಗೆಲ್ಲ ಹೋಗಿದ್ಯಾ? ಮಸೀದಿಗೆಲ್ಲ ಇಲ್ಲ. ಹೋಗ್ಲಿಲ್ವಾ? ಟೆಂಪಲ್ಗೆ ಹೋಗ್ತೀಯಾ? ಟೆಂಪಲ್ಗೆ ಹೋಗ್ತೀನಿ. ಯಾವುದೆಲ್ಲ ಟೆಂಪಲ್ಗೆ ಹೋಗಿದ್ದಿ? ಗಣಪತಿ, ಶಿವ, ಒಂದಷ್ಟು ಟೆಂಪಲ್ಗೆ ಹೋಗಿ, ಗಣಪತಿ ದೇವಸ್ಥಾನ ಹಾಗೆಲ್ಲ. ಹೋಗಿದ್ಯಾ? ನಿಂದು ಬೆಸ್ಟ್ ಫ್ರೆಂಡ್ ಯಾರು? ಸಾನ್ವಿ ಪೈ ಮತ್ತು ಪ್ರತ್ಯುಷಾ. ಯಾಕೆ ಅವರಿಬ್ರು ಫೇವ್ರೇಟ್? ಅವರಂದರೆ ನನಗೆ ಸ್ಕೂಲಲ್ಲಿ ಸಾನ್ವಿ ಪೈ ಬೆಸ್ಟ್ ಅಂದರೆ ಬೆಸ್ಟ್ ಫ್ರೆಂಡ್ಸ್. ಸ್ಕೂಲಲ್ಲಿ ಸಹ ಸಿಗ್ತಾಳೆ, ಬಸ್ಸಲ್ಲಿ ಸಹ ಸಿಗ್ತಾಳೆ, ಮತ್ತು ಮೇಲೆ ಕ್ಲಾಸಲ್ಲಿ ಸಹ ಸಿಗ್ತಾಳೆ. ನಿಮ್ಮ ಕ್ಲಾಸ್ ಮೇಲೆಯಾ? ಮೇಲೆ ಸಹ ಇರ್ತದೆ, ಬೈಲೂರಲ್ಲಿ ಸಹ ಇರ್ತದೆ, ನಮ್ಮ ಮನೆ ಮೇಲೆ ಸಹ. ಮನೆ ಮೇಲೆ ಏನು ಕ್ಲಾಸ್? ಭರತನಾಟ್ಯವಾ? ನಿನ್ನ ಫ್ರೆಂಡ್ಸ್ ಬಂದಾಗ ನೀನು ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ತೀಯಾ? ಹಾಂ, ಒಮ್ಮೊಮ್ಮೆ. ಏನು ತಿಂಡಿ ಎಲ್ಲ ಕೊಡ್ತೀಯಾ ಬಂದಾಗ? ಮನೆಗೆ ಬರ್ತಾರಲ್ಲ? ಇಲ್ಲಪ್ಪ. ಯಾಕೆ? ಅಮ್ಮ ಬೈತಾರ ತಿಂಡಿ ಎಲ್ಲ ಕೊಟ್ಟರೆ? ಅಲ್ಲ, ತಿಂಡಿ ಮಾಡಿ ಬರ್ತಾರೆ ಮತ್ತು ಫುಲ್ ಆಗಿರ್ತದೆ. ನಾವು ತಿಂಡಿ ಎಲ್ಲ ಕೊಡೋದಿಲ್ಲ, ಆದರೆ ಸರಸ್ವತಿ ಪೂಜೆಗೆ ಕೊಡ್ತೀವಿ ಸ್ವೀಟ್. ಸರಿ, ಏನಾದರೂ ಸಾಂಗ್ ಹಾಡ್ತೀಯಾ? ಸರಿ, ಹಾಡು. ಫೋಕಾ, ನಿಂಗೆ ಯಾವ್ದು ಇಷ್ಟ? ಕ್ಲಾಸಿಕಲ್ಲ ಅಥವಾ ಫಿಲ್ಮಿಯಾ? ಯಾವ ಸಹ ನಿಂಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದು ಹಾಡು. ಸರಿ, ಹಾಡು. ಫಿಲ್ಮಿ. ಪರವಾಗಿಲ್ಲ. ಮುಗಿಲು ಮುಗಿಲು ನನ್ನೈ ಮಗಳು, ದೇವರಿಗಿಂತ ಬಿಗಿಲು, ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು, ಉಸಿರಿಯಲ್ಲಿ ಲಾಲಿ ಅಪ್ಪುಗಿಲಿತು ಗೊಜೋಲಿ, ಬದುಕಿನಲ್ಲಿ ಅವಳಿ ಭರವಸೆಯ ಹೋಲಿ, ಮರವ ತಪ್ಪಿದ ಬಿಳಲು ಗರಿಯ ಬೆಚ್ಚದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು, ನಗುವು ಅಳುವು ಏನಿರಲಿ ನಿನ್ನ ಜೊತೆ ಇರುವೆ, ಬಿಟ್ಟು ಬಿಡದ ಕೋರಿಕೆಯ ಬಿಡಲೇ ತೀರಿಸುವೆ, ತೊದಲ ಮಾತು ಮೃದುಲ ನಡಿಗೆ ಉಸಿರ ಕೋಪ ನಿನ್ನ ಗುರುತು ಉಸಿರಾಗಿರುವೆ, ಜೋ ಜೋ ಲಾಲಿ ಜೋ ಜೋ ನಾನು ನಿನ್ನಡಿಯಾಳು, ನಿನ್ನ ಪಾದದ ಧೂಳು ನನ್ನ ಮಡಿಲು ನನ್ನ ಹೆಗಲು, ಮಗಳು ನನ್ನ ಮಗಳು, ಆರೋ ರಾರಿ ರಾರೋ ಆರಾರೋ ಆರಾರೋ. ನೈಸ್ ಸಾಂಗ್, ಚೆಂದ ಹಾಡಿದ್ಯಾ. ಸರಿ, ಈಗ ನಿನ್ನ ತಂಗಿಯನ್ನು ಮಲಗಿಸುವಾಗ ನೀನೇನಾದರೂ ಪದ್ಯ ಹೇಳ್ತೀಯಾ? ನೀನು ಪದ್ಯ ಹೇಳಿ ಮಲಗಿಸಿದ್ಯಾ? ಯಾವ ಪದ್ಯ ಹೇಳ್ತೀಯಾ? ಲಾಲಿ ಲಾಲಿ. ಅಮ್ಮ ಯಾವ ಪದ್ಯ ಹೇಳ್ತಾರೆ? ಅಮ್ಮ ಪದ್ಯ ಹೇಳೋದಿಲ್ಲ. ಅಮ್ಮ ಮತ್ತೆ ಅವಳನ್ನು ಹೇಗೆ ಮಲಗಿಸೋದು? ಅವಳು ಒಂದ್ಸಲ 11 o'clock 11:30 ಎಲ್ಲ ಮಲಗ್ತಾಳೆ. ಅಷ್ಟು ಲೇಟ್ ಮಲಗ್ತಾಳ? ಅಂದರೆ ರೂಮಿಗೆ ಹೋಗಿರ್ತಾಳೆ, ನಾನು ಒಬ್ಬಳೇ ಮಾಡ್ಕೊಳ್ಳೋದು. ರೂಮಿಗೆ ಹೋಗಿರ್ತಾಳೆ, ಲೈಟ್ ಆಫ್ ಮಾಡ್ತಿರ್ತಾಳೆ, ಆದರೆ 12 o'clock 1 o'clock ಹಂಗೆಲ್ಲ ಮಾಡ್ತಾಳೆ. ಅವಳು ತಂಗಿ ಆಗಿದ್ರೆ ಲೇಟ್ ಮಲಗೋದು, ನೀನು ಬೇಗ ಮಲಗ್ತಿ. ನಾನು ಅಪ್ಪನಾಗೆ ಸ್ವಲ್ಪ. ಅವಳ ಅಮ್ಮನಾಗೆಯಾ? ಅಪ್ಪನಾಗೆ ಮತ್ತು ಅಜ್ಜನಾಗೆ. ಒಂದು ಕಣ್ಣು ಮುಚ್ಚಿದ್ರೆ ನಿದ್ರೆ ಬಂದಾಗ್ತದೆ 1 minute. ಓಕೆ, ಕಣ್ಣು ಮುಚ್ಚಿದ ಕೂಡಲೇ ನಿದ್ರೆ ಬರ್ತದೆ. ಹಾಗಿದ್ರೆ ತಂಗಿಗೆ ಸಹ ಹಾಗೆ ಹೇಳಿಕೊಡ್ಬೇಕಲ್ಲ ನೀನು. ಕಣ್ಣು ಮುಚ್ಚುದೇ ಇಲ್ಲ. ಯಾಕೆ ಕಣ್ಣು ಮುಚ್ಚೋದಿಲ್ಲ? ನೀನು ಪದ್ಯ ಎಲ್ಲ ಹೇಳ್ತಿಯಲ್ಲ, ಪದ್ಯ ಹೇಳಿ ಅವಳನ್ನು ಮಲಗಿಸ್ಬೇಕು. ಇಲ್ಲ, ನಾನು ಅವಳು ಅವಳನ್ನ ಕಾಲಲ್ಲಿ ಹಾಕಿ ನಾನು ಪದ್ಯ ಹೇಳುದು, ಈಚೆಂದ ಅವಳಿಗೆ ಕೊಟ್ಟು ಹಾಕಿ ನಾನು ಪದ್ಯ ಹೇಳ್ಕೊಂಡು ಮೊಬೈಲ್ ನೋಡುದು. ಹಾಗಿದ್ರೆ ನಿಂಗೆ ಮೊಬೈಲೇ ಬೇಕು ಅನ್ನು? ಅವಳನ್ನ ಮಲಗಿಸಿರುವಾಗ ಮೊಬೈಲ್ ಬೇಕೇ ನನಗೆ. ಯಾಕೆ ಮೊಬೈಲ್ ಅಂದರೆ ಅಷ್ಟು ಕೂಡ? ಮೊಬೈಲಲ್ಲಿ ಏನು ಮಾಡ್ತೀಯ ಹಾಗೆ ಸಹ?
ಗೇಮ್ ಮತ್ತೆ game? ಯೂಟ್ಯೂಬ್, ಏನು ಗೇಮ್ ಆಡ್ತೀಯಾ? ಟಾಕಿಂಗ್ ಟಾಮ್, ಹ್ಮ್. ಪಿಯಾನೋ, ಹ್ಮ್. ಪಿಜ್ಜಾ, ಮೇಕಪ್, ಮೇಕಪ್ ಓಕೆ, ನಿಮಗೆ ಮೇಕಪ್ ಇಂಟ್ರೆಸ್ಟ್ ಉಂಟಾ? ತುಂಬ. ಸರಿ, ಈಗ ನಿನಗೆ ಮೇಕಪ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಂತ ಅನ್ಕೋ. ಹಾ. ಅಮ್ಮನಿಗೆ ಮೇಕಪ್ ಮಾಡ್ತೀಯ ಅಂತ ಅನ್ಕೋ. ಹ್ಮ್. ಹೇಗೆ ಮೇಕಪ್ ಮಾಡ್ತೀಯಾ? ಫಸ್ಟ್ ಕಾಂಪ್ಯಾಕ್ಟ್, ಫಸ್ಟಿಗೆ ಕಾಂಪ್ಯಾಕ್ಟ್ ಹಾಕ್ತೀಯಾ? ಇಲ್ಲ ಫಸ್ಟ್ ಕ್ರೀಮ್ ಮತ್ತೆ ಕಾಂಪ್ಯಾಕ್ಟ್. ಹ್ಮ್. ಫಸ್ಟ್ ನಾನು ಅವರನ್ನ ಮುಖಕ್ಕೆ ತೊಳಿಸ್ಬೇಕು, ಹ್ಮ್. ಮತ್ತೆ ಒರೆಸ್ಬೇಕು, ಮತ್ತೆ ಕ್ರೀಮ್ ಹಾಕಬೇಕು, ಹ್ಮ್. ಮತ್ತೆ ಕಾಂಪ್ಯಾಕ್ಟ್, ಹ್ಞೂ ಮತ್ತೆ ಐಲ್ಯಾಶಸ್, ಮತ್ತೆ ಐಲೈನರ್, ಕಾಡಿಗೆ ಲಿಪ್ಸ್ಟಿಕ್, ಮತ್ತೆ ಒಂದು ಸ್ಟಿಕ್ಕರ್. ಸರಿ, ಹಾಗಿದ್ರೆ ನೆಕ್ಸ್ಟ್ ಬ್ಯೂಟಿ ಪಾರ್ಲರ್ ಒಂದು ಓಪನ್ ಮಾಡಾಯ್ತಾ? ಅವಾಗ ನಾವು ಸಹ ಬರ್ತೇವೆ, ಆಯಿತಾ? ನೀನೀಗ ನಮ್ಮ ಪ್ರೋಗ್ರಾಮ್ಗೆ ಬಂದಿಯಲ್ಲ, ಹೇಗೆ ಆಯಿತು? ಖುಷಿ ಆಯಿತಾ? ಹಾಂ, ಖುಷಿ ಆಯಿತು. ಇದು ನಾನು 2ನೇ ಸಲ ಬಂದದ್ದು. ಮುಂಚೆ ಸಹ ಬಂದಿದ್ಯಾ? ಹಾಂ, ಮುಂಚೆ 3 ಜನ ಗಮ್ಮತ್ತಿದ್ದು. ಹಾಂ. ಅಂದರೆ ಎಲ್ಲ ನಿಂಗೆ ಹಲ್ಲಿ ಆಟ ತೆಗ್ದಿದ್ದು, ಅದು ನನ್ನ ಟೀಚರ್ ಹಂದರ್ಸಿ ತೆಗ್ದಿದ್ದು ಅಂತ ಗಮ್ಮತ್ತಿತ್ತು. ಗಮ್ಮತ್ತಾಗಿತ್ತು. ಹಾಂ ಸೊ ಇವತ್ತು ಸಹ ಗಮ್ಮತ್ತಾಯಿತು ನಿಮಗೆ? ಹಾಂ. ಓಕೆ, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ನಾನು ಬರ್ತೀನಿ. ಹೀಗೆ ನಿಮ್ಮ ಮನೆಯಲ್ಲೂ ಕೂಡ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ, ಪಟ್ಪಟ ಅಂತ ಮಾತಾಡೋ ಮಕ್ಕಳಿದ್ದಾರೆಯಾ? ಹಾಗಿದ್ರೆ ಇನ್ಯಾಕೆ ತಡ, ನೀವು ಕೂಡ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.